ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ ಎಂಬ ಅಭಿಯಾನದ ಅಡಿಯಲ್ಲಿ ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಾ ಇದೆ. ಜೊತೆಗೆ ಅದೇ ರೀತಿಯಲ್ಲಿ ನೋಡಿದರಲ್ಲಿ ಸ್ವಚ್ಛ ಭಾರತ ಅಭಿಯಾನದ ಜಾಹೀರಾತಿನ ಭರಾಟೆ. ಅದರಲ್ಲಿ ಕೇಂದ್ರ ಸರ್ಕಾರದ ಸಚಿವರ ಆಡಳಿತ ಕಚೇರಿ ಆವರಣದಲ್ಲಿ ಕಸದ ರಾಶಿ ತುಂಬಿ ತುಳುಕ್ತಾ ಇದೆ. ಹುಬ್ಬಳ್ಳಿಯ ಚಿಟಗುಪ್ಪಿ ಆಸ್ಪತ್ರೆ ಆವರಣದಲ್ಲಿ ಇರುವ ಆಡಳಿತ ಕಚೇರಿಯಲ್ಲಿಯೇ ಕಸದ ರಾಶಿ ಜಮೆಯಾಗಿದೆ. ಕೇಂದ್ರದ ಮಂತ್ರಿ ಪ್ರಹ್ಲಾದ್ ಜೋಶಿ ಸಾಹೇಬರು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿ ಅವರ ಸ್ನೇಹಿತರಾಗಿದ್ದರೂ ಕೂಡ ಸ್ವಚ್ಛ ಭಾರತ ಅಭಿಯಾನದ ಮಹತ್ವ ಮಾತ್ರ ತಿಳಿದಿಲ್ಲ. ಹಾಲಿ ಕೇಂದ್ರ ಸಚಿವರು ಮಾತ್ರ ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಎಂಬಂತೆ ತಮ್ಮ ಕಚೇರಿಗೆ ಬಂದರೂ ಕೂಡ ಕಚೇರಿಯ ಸುತ್ತಮುತ್ತಲು ನೋಡದೆ ಹಾಗೆ ಹೋಗ್ತಿದ್ದಾರೆ. ಒಟ್ಟಿನಲ್ಲಿ ಇನ್ನು ಮೇಲಾದರೂ ಜೋಶಿ ಸಾಹೇಬರು ಎಚ್ಚೆತ್ತುಕೊಂಡು ಸ್ವಚ್ಛ ಭಾರತದ ಅಭಿಯಾನದ ಮರ್ಯಾದೆಯನ್ನು ಕಾಪಾಡಬೇಕಿದೆ.